ಶಿರುವ ಮಟ್ಟಾರಿನ ಧರ್ಮೆಟ್ಟು ಅಂಗನವಾಡಿಯಲ್ಲಿ ಮಕ್ಕಳ ದಿನಾಚರಣೆಯು ಬಹಳ ಸಂಭ್ರಮದಿಂದ ನಡೆಯಿತು. ವಿಶೇಷವಾಗಿ ಗ್ರಾಮಸ್ಥರಾದ ಇಂದಿರಾ, ವಿನಯ, ಮಮತಾ, ಪುಷ್ಪ ಇವರು ಊಟದ ವ್ಯವಸ್ಥೆಯನ್ನು ಮಾಡಿದರು. ಊರಿನ ದಾನಿಗಳಾದ ರಮೇಶ್ ಶೆಟ್ಟಿ ಅವರು ಮಕ್ಕಳಿಗೆ ಸ್ಲೇಟ್ ಮತ್ತು ಬರಹದ ಕಡ್ಡಿಯನ್ನು ಉಡುಗೊರೆಯಾಗಿ ನೀಡಿದರು. ಇದರಲ್ಲೂ ವಿಶೇಷ ಏನೆಂದರೆ ಗ್ರಾಮದ ಬಾಣಂತಿ ಮಹಿಳೆಯೊಬ್ಬರಿಗೆ ಊರಿನ ಸ್ತ್ರೀಶಕ್ತಿ ಗುಂಪಿನ ಮಹಿಳೆಯರು ಮತ್ತು ಗ್ರಾಮಸ್ಥರ ವತಿಯಿಂದ ಸೀಮಂತ ಕಾರ್ಯಕ್ರಮ ನಡೆಯಿತು. ಮಕ್ಕಳ ದಿನಾಚರಣೆಯ ಕೇಕ್ ವ್ಯವಸ್ಥೆಯನ್ನು ಮಮತಾ, ರಮೇಶ್ ಶೆಟ್ಟಿ ಮಾಡಿದರು. ಸ್ವೀಟ್ ಮತ್ತು ಐಸ್ ಕ್ರೀಮ್ ವ್ಯವಸ್ಥೆಯನ್ನು ಸುರೇಖಾ ಹಾಗೂ ಇತರರ ಸಹಕಾರದೊಂದಿಗೆ ಮಕ್ಕಳೊಂದಿಗೆ ಈ ಒಂದು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲರೂ ಬೆರೆತು ಸಂಭ್ರಮವನ್ನು ಹಂಚಿಕೊಂಡರು.